ಮಂಗಳೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿ ಪರಿಷತ್ ಉದ್ಘಾಟಿಸಲು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಅವಕಾಶ ಮಾಡಿಕೊಟ್ಟ ವಿಶ್ವವಿದ್ಯಾನಿಲಯದ ಕುಲಪತಿ ಆಡಳಿತ ಮಂಡಳಿಯ ವಿರುದ್ಧ ಎಸ್ಎಫ್ಐ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಎಸ್ಎಫ್ಐ ಮಾಜಿ ಮುಖಂಡರಾದ ಮನೋಜ್ ವಾಮಂಜೂರ್ ಅವರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಅದನ್ನು ನೀವು ಮಾತಾಡೋದಿಲ್ಲ, ಸಂವಿಧಾನದ ಮೌಲ್ಯಗಳ ಬಗ್ಗೆ ಜನರಿಗೆ ತಿಳಿಸೋದಿಲ್ಲ, ಸಂವಿಧಾನವನ್ನು ಅಲ್ಲಗಳೆಯುವ ಪ್ರಯತ್ನ ಮಾಡ್ತೀರಾ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೈತೀರಾ, ಇಲ್ಲಿನ ಜಾತ್ಯತೀತ ಮೌಲ್ಯಗಳನ್ನು ಕಡೆಗಣಿಸ್ತೀರಾ ಅಂತ ಹೇಳಿದ್ರೆ ಬೀದಿಗೆ ಬಂದು ಉದ್ಘಾಟನೆ ಮಾಡುವಂತಹ ಯಾವ ಒಂದು ಅರ್ಹತೆ ನಿಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಬೇಕಾಗಿದೆ. ನಮ್ಗಂತೂ ಗೊತ್ತಿಲ್ಲ ಇಲ್ಲಿನ ಕುಲ ಸಚಿವರಿಗೆ ಅದು ಯಾವ ರೀತಿ ಅರ್ಹತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅಲ್ಲಿ ಇದೆ ಅನ್ನುವಂಥದ್ದನ್ನು ಅವರು ಮನಗಂಡ್ರು ನಮ್ಗಂತೂ ಗೊತ್ತಿಲ್ಲ. ಬಹುಶಃ ಅವರು ಮನಗಾಣಬೇಕಾಗಿತ್ತು. ಯಾಕೆಂದ್ರೆ ಒಬ್ಬ ಅತಿಥಿಯನ್ನು ಕರೆಯುವಂತಹ ಸಂದರ್ಭದಲ್ಲಿ ಕುಲ ಸಚಿವರ ತೀರ್ಮಾನ ಅಂತಿಮವಾಗಿರ್ತದೆ. ಕುಲ ಸಚಿವರು ಅವರ ಬೇಕು ಬೇಡಗಳನ್ನು ಗಮನಿಸಬಹುದಾಗಿದೆ. ಆದ್ರೆ ಇವತ್ತು ಕುಲ ಸಚಿವರು ಕೂಡ ಉದ್ದೇಶಪೂರ್ವಕವಾಗಿ ವಿವಿಯ ಒಳಗಡೆ ಕರೆಸಿದಂತಿದೆ. ಸ್ವಾಮಿ, ನಾವು ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇವೆ. ವಿಶ್ವವಿದ್ಯಾನಿಲಯದ ಒಳಗಡೆ ಬಂದು ಇವತ್ತು ಅವರು ಏನಾದ್ರೂ ಜಾತ್ಯತೀತ ಮೌಲ್ಯಗಳಿಗೆ ಧಕ್ಕೆಯನ್ನುಂಟು ಮಾಡುವಂತಹ, ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆಯನ್ನುಂಟು ಮಾಡುವಂತಹ, ಕೋಮುವಾದವನ್ನು ಬಿತ್ತರಿಸುವಂತಹ ಭಾಷಣಗಳನ್ನು ಏನಾದ್ರೂ ಮಾಡಿ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಕಿ ಹಾಕುವ ಪ್ರಯತ್ನಗಳೇನಾದ್ರೂ ನಡೆದ್ರೆ ಅದಕ್ಕೆ ಕುಲಸಚಿವರು ನೇರವಾಗಿ ಹೊಣೆಯಾಗಿರ್ತಾರೆ. ಈ ವೇಳೆ ಎಸ್ಎಫ್ಐ ಜಿಲ್ಲಾ ಮುಖಂಡರಾದ ಮಾಧುರಿ ಬೋಳಾರ್, ಜಿಲ್ಲಾ ಸಂಚಾಲಕರಾದ ವಿನೀತ್ ದೇವಾಡಿಗ, ಸಹ ಸಂಚಾಲಕರಾದ ವಿನು ಶರಮನ, ಹನುಮಂತ್, ಬಾಷಿತ್, ಸಿನಾನ್, ಜೀವನ್, ಪೃಥ್ವಿ, ಪ್ರಥಮ್ ಮೊದಲಾದವರು ಪಾಲ್ಗೊಂಡಿದ್ದರು.